ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಫ್ರೈಡೇ, ಎಸ್ ಇಟ್ಸ್ ಮೈ ಡೇ, ಇಟ್ಸ್ ಕುಕಿಂಗ್ ಟೈಮ್. ಸೊ 12:30 ಆಯಿತು. ಸೊ ಇವತ್ತು ಸೀ ಫುಡ್ ರೆಸಿಪಿ ಸ್ಪೆಷಲ್ ಇವತ್ತು, ಅದರಲ್ಲೂ ಕೂಡ ಗಾದ್ರೆ ಅವರ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ರೆಸಿಪಿ. ಸೊ ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದೆ ನಿಮಗೆ ಬರ್ಗರ್ ಮಾಡೋದು, ಅದರಲ್ಲೂ ಕೂಡ ಫಿಶ್ ಪ್ಯಾಟೀಸಿಂದ ಇಟ್ಕೊಂಡು ಬರ್ಗರ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತೇಳಿ. ಸೊ ಇವತ್ತು ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು ಲಾಬ್ಸ್ಟರ್ ಬೈಟ್ಸಿಂದ ಸೊ ಬರ್ಗರ್ ಹೇಗೆ ಮಾಡೋದು ಅಂಥೇಳಿ. ಸೊ ಯೂಶ್ವಲ್ ಬರ್ಗರ್ಗಿಂತ ಸ್ವಲ್ಪ ಡಿಫ್ರೆಂಟ್. ಸೊ ವಿಲ್ ಸಿ ಹೇಗಿರುತ್ತೆ ಅಂಥೇಳಿ. ಓಕೆ, ಸೊ ವಿಲ್ ಸ್ಟಾರ್ಟ್. ಎಸ್, ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥದ್ದು ಲಾಬ್ಸ್ಟರ್ ಬೈಟ್ಸ್. ಸೊ ಕಳೆದ ಒಂದು ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಲಾಬ್ಸ್ಟರ್ ಬೈಟ್ಸ್ ಅದರಿಂದ ಇಟ್ಕೊಂಡು ನಾವು ಡಿಫ್ರೆಂಟ್ ರೆಸಿಪಿ ಮಾಡಿದ್ವಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಲಾಬ್ಸ್ಟರ್ ಬೈಟ್ಸ್ ಇದನ್ನ ಇಟ್ಕೊಂಡು ಬರ್ಗರ್. ಸೊ ಇದನ್ನು ನಾವು ಪ್ಯಾಟೀಸ್ ಆ್ಯಸ್ ಇಟ್ ಈಸ್ ನಾವು ಅದನ್ನು ಡೀಪ್ ಫ್ರೈ ಮಾಡಿ ತಿನ್ಕೊಳ್ಬೋದು, ಬಟ್ ಇದನ್ನು ನಾನು ಪ್ಯಾಟೀಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ವಿಲ್ ಸಿ. ಎಸ್, ಸೊ ಇದನ್ನು ನಾವು ಮತ್ತೆ ಮಾಡ್ಕೊಳ್ಳೋಣ. ಫಸ್ಟ್ ಬರ್ಗರ್ಗೆ ಬೇಕಾಗಿರುವಂಥದ್ದು ನಾವು ಇದನ್ನು ಗ್ರೀನ್ ಚಟ್ನಿ. ಎಸ್, ಸೊ ಫಸ್ಟ್ ನಾವೀಗ ಗ್ರೀನ್ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಸೊ ಯೂಶ್ವಲ್ ಗ್ರೀನ್ ಚಟ್ನಿ ಎಲ್ಲರೂ ಕೂಡ ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನೇ ಹಾಕಿ ಮಾಡ್ತಾರೆ. ಸೊ ಇದು ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಇದನ್ನು ಬೇರೆ ಚಪಾತಿ, ರೋಟಿ ಅದಕ್ಕೂ ಕೂಡ ನೀವು ಇದನ್ನು ಬಳಸ್ಕೊಳ್ಬೋದು. ಸೊ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಸೊ ನಾನು ಸ್ವಲ್ಪ ಸ್ಪೈಸಿ ತುಂಬ ಇಷ್ಟಪಡ್ತೀನಿ, ಹಾಗಾಗಿ ಒಂದು 2 ಗ್ರೀನ್ ಚಿಲ್ಲಿ ಸಾಕು ಇದಕ್ಕೆ. ಹಾಗೆಯೇ ಜೀರಿಗೆ, ಹಸಿ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಒಂದು ಅರ್ಧ ಸಾಕು. ಹಾಗೆಯೇ ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಸ್ವಲ್ಪ ನಿಂಬೆ ರಸ, ಸೊ ಇದೇ ರೆಸಿಪಿ ನೀವು ರೆಡ್ ಚಟ್ನಿಗೂ ಕೂಡ ಮಾಡ್ಕೊಳ್ಬೋದು. ಸೊ ರೆಡ್ ಚಟ್ನಿ, ಸೊ ಅದನ್ನು ನೀವು ರೆಡ್ ಚಟ್ನಿ ಅಥವಾ ರೆಡ್ ಸಾಸ್ ಅಂತಲೂ ನಾವು ಹೇಳ್ಬೋದು. ಅದನ್ನು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಬರ್ಗರ್ಗೆ ಅಲ್ಲ, ನೀವು ಚಪಾತಿ, ರೋಟಿ ಅದ್ರ ಜೊತೆಗೂ ಚೆನ್ನಾಗಿರುತ್ತೆ. ಅಥವಾ ಕಬಾಬ್ ಇದನ್ನೆಲ್ಲ ಮಾಡ್ಕೊಳ್ಳುವಾಗಲೂ ಕೂಡ ಸೇಮ್ ಇದನ್ನೇ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕಿದರೆ ಅದಕ್ಕೂ ಕೂಡ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. So green chutney is ready. Yes. So green chutney ready ಆಯಿತು. ಸೊ ನೆಕ್ಸ್ಟ್ ಇನ್ನು ನಾವು ಸೊ ಇದನ್ನು ಲಾಬ್ಸ್ಟರ್ ಬೈಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಎಲ್ಲವೂ ಕೂಡ ಒಂದಾದ ನಂತರ ಒಂದು ರೆಡಿ ಇದ್ದರೆ ಬೇಗ ಬೇಗ ಕುಕ್ಕಿಂಗ್ ಆಗುತ್ತೆ. ಸೊ ಸಿಸ್ಟಮ್ಯಾಟಿಕ್ ಕುಕ್ಕಿಂಗ್
ಈ ಥರ ಇದ್ದರೆ ಸೊ ಕೆಲಸ ಕೂಡ ಸುಲಭ ಅನಿಸುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಲಾಬ್ಸ್ಟರ್ ಬೈಟ್ಸ್, ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇನ್ನು ಸೊ ಇದು ಆ್ಯಸ್ ಇಟ್ ಈಸ್ ಫ್ರೈ ಮಾಡಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಕಳೆದ ಒಂದು ಸಂಚಿಕೆಯಲ್ಲೂ ಕೂಡ ನಾನು ಹೇಳಿದ್ದೆ, ನೈಸ್ ಕ್ಲೀನ್ ಪ್ಯಾಕಿಂಗ್. ಆ್ಯಂಡ್ ಈ ಒಂದು ಪ್ಯಾಕೆಟಲ್ಲಿ 24 ಪೀಸಸ್ ಇದೆ. ಸೊ ಲೇಯರ್, ಹಾಗೆಯೇ ಅದೇ ರೀತಿ ನೀಟ್ ಕ್ಲೀನ್ ಪ್ಯಾಕಿಂಗ್, ಪರ್ಫೆಕ್ಟ್ಲಿ ಮ್ಯಾರಿನೇಟೆಡ್. ಸೊ ಇದು ಲಾಬ್ಸ್ಟರ್. ಸೊ ಲಾಬ್ಸ್ಟರ್ ಸ್ವಲ್ಪ ಕಾಸ್ಟ್ಲಿ ಆ್ಯಂಡ್ ಇದನ್ನು ಶೆಲ್ಸನ್ನು ತೆಗೆದು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿದರೆ ತುಂಬ ಕಷ್ಟಕರವಾದಂಥ ಕೆಲಸ. ಸೊ ಅದಕ್ಕೋಸ್ಕರ ನಮ್ಗೆ ಈ ಥರ ರೆಡಿ ಸಿಕ್ಕಿದ್ರಂತೂ ತುಂಬ ಈಸಿ ಅಲ್ವಾ ಕೆಲಸ ಎಲ್ಲ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದರೆ, ಲಾಬ್ಸ್ಟರ್ ನಮಗೆ ಅಷ್ಟು ಈಸಿಲಿ ಅವೈಲಬಲ್ ಇಲ್ಲ. ಸೊ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗೋದಿಲ್ಲ. ಸೊ ಈ ಥರ ಪ್ಯಾಕೆಟಲ್ಲಿ ಇದು ಆಲ್ರೆಡಿ ಕ್ಲೀನ್ ಹಾಗೆಯೇ ಮ್ಯಾರಿನೇಟೆಡ್ ಲಾಬ್ಸ್ಟರ್ ಆಗಿರೋದ್ರಿಂದ ತುಂಬಾ ಈಸಿ. ಆ್ಯಂಡ್ ಯಾರಾದರೂ ಗೆಸ್ಟ್ ಬಂದರೆ ಹಾಗೆಯೇ ನಾವು ಅದನ್ನು ಡೀಪ್ ಫ್ರೈ ಮಾಡಿ ಕೂಡ ನಾವು ಸರ್ವ್ ಮಾಡ್ಬೋದು. ಸೊ ಇಲ್ಲದಿದ್ದರೆ ಮಕ್ಕಳಿಗೆ ತುಂಬ ಖುಷಿ ಅನಿಸುತ್ತೆ. ಹಾಗೆಯೇ ನಾವು ಡೀಪ್ ಫ್ರೈ ಮಾಡಿ ಕೊಡೋದು ಬೇಡ, ಯಾವಾಗಲೂ ಸೇಮ್ ಒಂದೇ ರೀತಿ ರೆಸಿಪಿ ಅಂತ ಹೇಳಿದರೆ ಸ್ವಲ್ಪ ಡಿಫ್ರೆಂಟ್ ಮಾಡಬೇಕು. ಹಸಿವಾಗ್ತಾ ಇದೆ, ಏನಾದರೂ ಹೊರಗಡೆ ಹೋಗಿ ತಿನ್ನೋಣ ಅಂತ ಹೇಳಿದರೆ ಸೊ ಬೆಸ್ಟ್ ಅಂತ ಹೇಳಿದರೆ ಬರ್ಗರ್ ನಾವು ಮನೆಯಲ್ಲೇ ಈ ಥರ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಳ್ಬೋದು. ಹಾಗೆಯೇ ಹೈಜೀನಿಕ್ಲಿ ಕೂಡ ಆಗಿರುತ್ತೆ. ಸೊ ಇದು ಈ ಕಡೆ ಆಗ್ತಾ ಇರಲಿ. ಸೊ ನಮಗೀಗ ಅದು ಎಣ್ಣೆ ಬಿಸಿ ಆಗ್ತಾ ಇರೋಷ್ಟು ಹೊತ್ತು ಸೊ ಇದಕ್ಕೆ ನಾನು ಒಂದು ಪ್ಯಾಟೀಸ್ ಥರ ಇದನ್ನು ಬಳಸ್ತಾ ಇದ್ದೀನಿ, ಲಾಬ್ಸ್ಟರ್ ಬೈಟ್ಸನ್ನು. ಅದರ ಜೊತೆಗೆ ಪನ್ನೀರನ್ನು ಕೂಡ, ಮಕ್ಕಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಪನ್ನೀರ್ ಸ್ಲೈಸಸನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪನ್ನೀರ್ಗೆ ನಾವು ಸ್ವಲ್ಪ ಗ್ರೀನ್ ಚಟ್ನಿ, ಅದೇ ರೀತಿ ರೆಡ್ ಚಟ್ನಿ. ಸೊ ಆಗ ಹೇಗೆ ನಾನು ಗ್ರೀನ್ ಚಟ್ನಿ ಮಾಡೋದನ್ನು ಹೇಳ್ಕೊಟ್ನೋ ಅದೇ ರೀತಿ ರೆಡ್ ಚಟ್ನಿ ಕೂಡ ಸೇಮ್ ಪ್ರೊಸೀಜರಲ್ಲಿ ನಾವು ಮಾಡ್ಕೊಳ್ಳೋದು. ಬಟ್ ರೆಡ್ ಚಟ್ನಿಗೆ ಅಥವಾ ಈ ಒಣಮೆಣಸಿನ ಚಟ್ನಿಗೆ ನಾವು ಒಣಮೆಣಸನ್ನು ಬೇಯಿಸಿ ಚಟ್ನಿ ಮಾಡಿಟ್ಕೊಂಡಿರ್ತೀವಿ. ಸೊ ತುಂಬ ಟ್ಯಾಂಗಿ ಅನಿಸುತ್ತೆ. ಹಾಗೆಯೇ ಏನೂ ಇಲ್ಲ ಮನೆಯಲ್ಲಿ, ಚಟ್ನಿ ಏನೂ ಮಾಡಲಿಲ್ಲ ಅಂದರೆ ಈ ರೀತಿಯಾಗಿ ನಾವು ಮಾಡಿಟ್ಕೊಂಡ್ರೆ ಚಪಾತಿ, ಪೂರಿ ಅದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಕಡೆ ಎಣ್ಣೆ ಕೂಡ ಕಾದಿದೆ. ಸೊ ನಾವಿದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಆ್ಯಸ್ ಇಟ್ ಈಸ್ ಇದಕ್ಕೆ ಕ್ಲೀನ್ ಓವರ್ಲ್ಯಾಪ್ ಪ್ಯಾಕಿಂಗ್. ಇದನ್ನೇ ಡೀಪ್ ಫ್ರೈ ಮಾಡಿಕೊಂಡು ಸ್ಯಾಲಡ್ಸ್ಗೂ ಕೂಡ ಬಳಸ್ಕೊಳ್ಬೋದು. ಅಥವಾ ಕ್ರ್ಯಾಬ್ ಸ್ಟಿಕ್ ಅಂತ ಕೂಡ ಸಿಗುತ್ತೆ, ಗಾದ್ರೆ ಅವರ ಕ್ರ್ಯಾಬ್ ಸ್ಟಿಕ್ಸ್. ಸೊ ಅದನ್ನು ನೀವು ಬಳಸ್ಕೊಂಡು ಸ್ಯಾಲಡ್ಸ್ಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿ ಇರುತ್ತೆ, ವೆರಿ ಟೇಸ್ಟಿ. ಕ್ರ್ಯಾಬ್ ಎಲ್ಲ ಹಾಗೆ ನಾವು ಬರೀ ಸುಕ್ಕ ಅಥವಾ ಗ್ರೇವಿ ಇದನ್ನೇ ಮಾಡ್ಕೊಳ್ತೀವಿ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ರೆಸಿಪಿ, ಕಾಂಟಿನೆಂಟಲ್ ರೆಸಿಪಿ, ಸೊ ವೆರಿ ಇನ್ನೋವೇಟಿವ್ ರೆಸಿಪಿ ಕೂಡ ನಾವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಸೊ ಬರ್ಗರ್ಗೆ ಬೇಕಾದಂಥ ಒಂದು ಪ್ಯಾಟಿ ಕೂಡ ಸಿಗುತ್ತೆ, ಫಿಶ್ ಪ್ಯಾಟೀಸ್. ಸೊ ಅದನ್ನು ಕೂಡ ನೀವು ಬಳಸ್ಕೊಂಡು, ಗಾದ್ರೆ ಅವರ ಫಿಶ್ ಪ್ಯಾಟೀಸ್ ಬರುವಂಥದ್ದನ್ನು ಬಳಸ್ಕೊಂಡು ಕೂಡ ಬರ್ಗರನ್ನು ಮಾಡ್ಕೊಳ್ಬೋದು. ಬಟ್ ಲಾಬ್ಸ್ಟರ್ ಟೇಸ್ಟ್ ಇಟ್ಸ್ ಡಿಫ್ರೆಂಟ್.
ಸೊ ಈ ಟೇಸ್ಟ್ ಎಲ್ರಿಗೂ ಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ನಾವು ಬರ್ಗರ್ ಜೊತೆ ಮಾಡ್ಕೊಳ್ಬೋದು. ಹಾಗೆಯೇ ಬರೀ ಬರ್ಗರ್ಗಲ್ಲ, ಸೊ ಇನ್ನೊಂದು ಕೂಡ ಅದ್ರ ಜೊತೆಗೆ ಸ್ವಲ್ಪ ಡಿಫ್ರೆಂಟಾಗಿ ಇದನ್ನು ಹೇಗೆ ಸರ್ವ್ ಮಾಡ್ಬೋದು ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಆಲ್ವೇಸ್ ಥಿಂಕ್ ಇನ್ನೋವೇಟಿವ್. ಸೊ ಇಟ್ಸ್ ಡನ್. ಇದನ್ನು ತಕ್ಕೊಳ್ಳೋಣ. ಎಸ್, ಇದಂತೂ ಆಯಿತು. ಸೊ ಇದಿನ್ನೂ ತಣ್ಣಗಾಗ್ತಾ ಇರಬೇಕು. ಸೊ ತಣ್ಣಗಾದ ನಂತರವೇ ನಾವು ಇದನ್ನು ಪೂರ್ತಿಯಾಗಿ ತಣ್ಣಗಲ್ಲ, ಸ್ವಲ್ಪ ತಣ್ಣಗಾಗಬೇಕು. ಅದರ ನಂತರ ಬರ್ಗರ್ಗೂ ಕೂಡ ಇದನ್ನು ನಾವು ಬಳಸ್ಕೊಳ್ಬೋದು. ಸೊ ತಣ್ಣಗಾಗ್ತಾ ಇರಲಿ. ಸ್ವಲ್ಪ ನಾನು ಇಲ್ಲಿ ಬೇರೆ ಏನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಲಾಬ್ಸ್ಟರ್ ಬೈಟ್ಸ್ ತಣ್ಣಗಾಯಿತು. ಸೊ ಇನ್ನು ಲೈಟಾಗಿ ಸ್ವಲ್ಪ ಬಿಸಿ ಇದೆ. ಸೊ ನೆಕ್ಸ್ಟ್ ಇನ್ನು ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಈ ಕಡೆ ನಾನು ಪನೀರ್ಗೂ ಕೂಡ ಸ್ವಲ್ಪ ಚಟ್ನಿಯನ್ನು ಹಾಗೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಲ್ ಕಂಟಿನ್ಯೂ. ಸೊ ಈಗ ಸೊ ಬರ್ಗರನ್ನು ನಾವು ಫ್ರೈ ಮಾಡ್ಕೊಳ್ಬೇಕಂದ್ರೆ ಬನ್. ಸೊ ಯೂಶ್ವಲ್ ಬನ್ ಯಾವುದು ಕೂಡ ಆಗುತ್ತೆ. ಸೊ ಬರ್ಗರ್ ಬನ್ ಬೇರೆಯೇ ಸಿಗುತ್ತೆ. ಸೊ ಮಧ್ಯದಲ್ಲಿ ಹೀಗೆ ಕಟ್ ಮಾಡಿಕೊಂಡು ಬನ್ನನ್ನು 2 ಪೀಸ್ ಹೀಗೆ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದಕ್ಕೆ ಬೇಕಾದರೆ ಬೆಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು, ಬಟರ್. ಸೊ ಬಟರ್ ಇಸ್ ಬೆಟರ್, ಅಥವಾ ಘೀ ಇದೆ ಅಂತ ಹೇಳಿದ್ರು ಘೀ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬಟರ್ಗಿಂತ ಮಕ್ಕಳಿಗೆ ಘೀ ಈಸ್ ಬೆಟರ್. ಸೊ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಎರಡೂ ಕಡೆ ಕೂಡ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇಷ್ಟು ಫ್ರೈ ಆದರೆ ಸಾಕು. ಎಸ್, ಸೊ ಇದಾಯಿತು. ನೆಕ್ಸ್ಟ್ ಇನ್ನು ನಾವು ಈ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಹೆಚ್ಚು ಹೊತ್ತು ಇದನ್ನೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪನ್ನೀರನ್ನು ಸ್ವಲ್ಪ ಫ್ರೈ ಆದರೆ ಸಾಕು. ಆಫ್ ದಿಸ್. ಸೊ ನೆಕ್ಸ್ಟ್ ಇನ್ನು ನಮ್ಮ ಬರ್ಗರ್ ಮಾಡೋದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಇದಕ್ಕಿನ್ನೂ ಏನಿಲ್ಲ, ಬರೀ ರೆಡ್ ಚಟ್ನಿ, ಒಂದು ಕಡೆ ರೆಡ್ ಚಟ್ನಿ, ಅದೇ ರೀತಿ ಇನ್ನೊಂದು ಕಡೆ ಗ್ರೀನ್ ಚಟ್ನಿಯನ್ನು ಹಾಗೆ ಸ್ವಲ್ಪ ಅದನ್ನು ಸ್ಮಿಯರ್ ಮಾಡಿಕೊಂಡ್ರೆ ಸಾಕು. ಸೊ
ಫಾರ್ ಎಕ್ಸ್ಟ್ರಾ ಆ್ಯಡೆಡ್ ಫ್ಲೇವರ್ ಇದು ಅಷ್ಟೇ. ಇಲ್ಲದಿದ್ದರೆ ಬರ್ಗರ್ ಮಾಡೋದು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಲೆಟ್ಯೂಸ್ ಲೀವ್ಸ್ ಇದೆಲ್ಲ ಯೂಶ್ವಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನೂ ಇಲ್ಲ ಮನೇಲಿ ದಿಢೀರ್ ಏನಾದರೂ ಮಾಡಬೇಕು ಬರ್ಗರ್ ಮಾಡಬೇಕು ಅಂತ ಹೇಳಿದ್ರೆ ಇದಂತೂ ಇದ್ದೇ ಇರುತ್ತೆ. ಸೊ ಪನ್ನೀರ್ ಆ್ಯಸ್ ಇಟ್ ಈಸ್ ಹಾಗೆ ಸಿಗುತ್ತೆ. ಆ್ಯಂಡ್ ನಮ್ಮ ಗಾದ್ರೆ ಅವರ ಪ್ರೀಮಿಯಮ್ ಸೀ ಫುಡ್ನ ಯಾವುದೇ ನೀವು ಒಂದು ಪ್ಯಾಕೆಟನ್ನು ತಂದು ಮಾಡ್ಕೊಳ್ಬೋದು. ಸೊ ಇದಾಯಿತು. ನೆಕ್ಸ್ಟ್ ಇನ್ನು ನಾವು ಇದಕ್ಕೆ ಟೊಮ್ಯಾಟೋಸ್ ಮೊದಲು ನೀವು ಬೇಕಾದರೆ ರೆಡ್ ಚಟ್ನಿಯನ್ನು ಕೂಡ ಅಲ್ಲಿಗೆ ಹಾಕ್ಕೊಳ್ಬೋದು. ಎಕ್ಸ್ಟ್ರಾ ಆ್ಯಡೆಡ್ ಫ್ಲೇವರ್, ಎಕ್ಸ್ಟ್ರಾ ಆ್ಯಡೆಡ್ ಸ್ಪೈಸ್. ಬೇಕಾದರೆ ಮಾತ್ರ ಖಾರ ತುಂಬ ಇಷ್ಟಪಡುವವರು ಮಾತ್ರ ಇದನ್ನು ಹಾಕ್ಕೊಳ್ಬೋದು. ಬೇಡ ನನಗಿಷ್ಟೇ ಖಾರ ಸಾಕು ಅಂತ ಇದ್ದರೆ ಸೊ ಫಸ್ಟ್ ಹಾಕ್ಕೊಂಡಿರುವಂಥದ್ದು ಸಾಕಾಗುತ್ತೆ. ಅದರ ಜೊತೆಗೆ ಇನ್ನು ಟೊಮ್ಯಾಟೋಸ್, onion, so again ಪನ್ನೀರ್, ಫ್ರೈಡ್ ಪನ್ನೀರ್. ಸೊ ಬೇಕು ಅಂತಿದ್ರೆ ಮತ್ತೆ ಪುನಃ ನೀವು ಹಾಕ್ಕೊಳ್ಬೋದು ಮೇಲಿಂದ ಟೊಮ್ಯಾಟೋಸ್ ಅಥವಾ ಆನಿಯನನ್ನು. ಸೊ ಐ ಥಿಂಕ್ ಇಷ್ಟು ಸಾಕು. ಸೊ ಇಷ್ಟು ಆದ ನಂತರ ಇದಕ್ಕಿನ್ನು ನಾವು our burger is ready. Yes, so layers ಕಾಣ್ತಾ ಇದೆ, ಆ ಲೇಯರ್ಸ್ ಹಾಗೇನೆ. ಸೊ ಬರ್ಗರ್ ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ ಇನ್ನು. ಕೀಪ್ ದಿಸ್ ಅಸೈಡ್. ಇದರ ಜೊತೆಗೇನೆ ಹಾಗೇನೆ ಖಾಲಿ ಅಷ್ಟೇ ನಾನು ಸರ್ವ್ ಮಾಡಲ್ಲ, ಡಿಫ್ರೆಂಟಾಗಿ ಸರ್ವ್ ಮಾಡ್ತೀನಿ ಅಂತ ಆಗಲೇ ಹೇಳಿದೆ. ಸೊ ಡಿಫ್ರೆಂಟಾಗಿ ಅಂತ ಹೇಳಿದರೆ ಸೊ ನಾವಿದನ್ನು ಸೊ ಸ್ವಲ್ಪ ಡಿಫ್ರೆಂಟಾಗಿ ಫ್ರೂಟ್ಸಿಂದ ಇದನ್ನು ನಾನು ಫ್ರೂಟ್ಸ್ ಜೊತೆಗೆ ಫ್ರೂಟ್ಸ್ ಜೊತೆಗ ಅಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಮತ್ತೆ ಹೇಳಿ. ಸೊ ಇದು ಕೂಡ ರೆಡಿ ಮಾಡಿ ಇಟ್ಕೊಳ್ಳೋಣ. ಯಾಮ್. ಸೊ ಇದರ ಜೊತೆಗೆ ಬೇಕಾದರೆ ನೀವು ಗ್ರೀನ್ ಚಟ್ನಿ ಅಥವಾ ಟೊಮ್ಯಾಟೊ ಕೆಚಪ್ ಯಾವುದ್ರ ಜೊತೆಗೂ ಕೂಡ ನೀವು ಇದನ್ನು ಸರ್ವ್ ಮಾಡಬಹುದು. ಎಸ್, ಸೊ ನಾವ್ ಬರ್ಗರ್, ಅದು ಕೂಡ ಫಿಶ್ ಬರ್ಗರ್ ಇಸ್ ರೆಡಿ. ಫಿಶ್ ಬರ್ಗರ್ ತಯಾರಿಸುವ ವಿಧಾನ. ಮೊದಲು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಹಸಿ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಗ್ರೀನ್ ಚಟ್ನಿ ತಯಾರಿಸಿಟ್ಟುಕೊಳ್ಳಿ. ನಂತರ ಪನೀರ್ ಸ್ಲೈಸಸ್ಗೆ ಗ್ರೀನ್ ಚಟ್ನಿ ಹಾಗೂ ರೆಡ್ ಚಟ್ನಿಯನ್ನು ಸವರಿಕೊಳ್ಳಿ. ಇನ್ನೊಂದೆಡೆ ಲಾಬ್ಸ್ಟರ್ ಬೈಟ್ಸ್ ಅನ್ನು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಲ್ಲಿ ಕರೆದಿಟ್ಟುಕೊಳ್ಳಿ. ಆನಂತರ ಬನ್ ಅನ್ನು ಮಧ್ಯದಲ್ಲಿ ಸೀಳು ಮಾಡಿ ತುಪ್ಪ ಸವರಿ ಕಾಯಿಸಿಕೊಳ್ಳಿ. ಅಂತೆಯೇ ಮ್ಯಾರಿನೇಟ್ ಮಾಡಿದ ಪನೀರನ್ನು ಕೂಡ ಕಾಯಿಸಿಕೊಳ್ಳಿ. ಬಳಿಕ ಬನ್ನ ಒಂದು ಭಾಗಕ್ಕೆ ರೆಡ್ ಚಟ್ನಿ ಹಾಗೂ ಇನ್ನೊಂದು ಭಾಗಕ್ಕೆ ಗ್ರೀನ್ ಚಟ್ನಿ ಸವರಿ ಕಾಯಿಸಿದ ಪನೀರ್, ಲಾಬ್ಸ್ಟರ್ ಬೈಟ್ಸ್, ಟೊಮ್ಯಾಟೊ, ಈರುಳ್ಳಿ ಮತ್ತೆ ಪನೀರ್ ಸ್ಲೈಸ್ ಅನ್ನು ಇಟ್ಟು ಮೇಲಿನಿಂದ ಇನ್ನರ್ಧ ಬನ್ನನ್ನು ಇಟ್ಟು ಸರ್ವ್ ಮಾಡಿ. ಈಗ ಯಮ್ಮಿ ಫಿಶ್ ಬರ್ಗರ್ ಈಸ್ ರೆಡಿ. ಫಿಶ್ ಬರ್ಗರ್ ಇಸ್ ರೆಡಿ ಫಾರ್ ಅ ಬೈಟ್. ಎಸ್, wholesome bite. ಅಷ್ಟು ದೊಡ್ಡ ಬಾಯಿ ನಂದಿಲ್ಲ. ಬಟ್ ಯಮ್, ಟೇಸ್ಟ್, ಸ್ಪೈಸಿ
ಆ್ಯಂಡ್ ದ ಲಾಬ್ಸ್ಟರ್ ಬೈಟ್ ಸೂಪರ್ಬ್ ಆಗಿರುತ್ತೆ. ಇದ್ರ ಜೊತೆಗೂ ಬೈಟ್ ಚೆನ್ನಾಗಿದೆ. ಹಾಗೆಯೇ ನೀವು ಈ ಥರ ಕೂಡ ಮಾಡಿಕೊಂಡು ಫ್ರೂಟ್ ಜೊತೆಗೆ ಆಗಲೇ ಹೇಳಿದೆ ಆಸಮ್ ಟೇಸ್ಟ್ ಗೊತ್ತಾ. ಆಫ್ಟರ್ ಅ ಫ್ರೂಟ್ ಎಸ್. ಸೊ ಹುಳಿಯಾಗಿ ಫ್ರೂಟ್ ಇದ್ದರೆ ಅದರ ಜೊತೆಗೆ ಸ್ಪೈಸಿ ಫಿಶ್. ಬರ್ಗರ್ ಅಂತೂ ಆಸಮ್ ಆಗಿತ್ತು. ಸೊ ನೆಕ್ಸ್ಟ್ ಫ್ರೈಡೆ ಡಿಫ್ರೆಂಟ್ ರೆಸಿಪಿ ಡಿಫ್ರೆಂಟ್ ಫಿಶ್ಶಿಂದ ಮಾಡಿ ತೋರಿಸ್ತೀನಿ. ಯಾವ ರೆಸಿಪಿ ಕಾಯ್ತಾ ಇರಿ, ಖಂಡಿತವಾಗ್ಲೂ ನಿಮಗೆ ಹೇಳ್ಕೊಡ್ತೀನಿ. ಬಟ್ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ಲರಿಗೂ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.